ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳ ಅಧ್ಯಕ್ಷರು, ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಮಾಲಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಬೇಬಿ ಸುಶಾನ್ ಅವರು, ಅದರಂತೆ ಶ್ರೀ ಗುರುದೇವ ವಿದ್ಯೋದ್ದೇಶ ಸಹಕಾರಿ ಸಂಘ ನಿಯಮಿತ ಬೆತ್ತಂಗಡಿ ಮಿಸ್ಟರ್ ಮರ್ಡಂತ್ಯಾರು, ಇದರ ಅಧ್ಯಕ್ಷರಾದ ಜಯಂತ್ ಶೆಟ್ಟಿ. ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ನೂತನ 27ನೇ ಮಡಂತಾಳು ಶಾಖೆಯನ್ನು ಸಮಾರಂಭ ಯಾವುದೇ ವಿಘ್ನಗಳು ಇಲ್ಲದೆ ಅತ್ಯಂತ ಸಾಂಗವಾಗಿ ನೆರವೇರಲಿ ಎಂದು ದೇವತಾ ಪ್ರಾರ್ಥನೆ ಮೂಲಕ ಸಭೆಯನ್ನು ಪ್ರಾರಂಭ ಮಾಡಲಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳಾದ ಶ್ರೀಮತಿ ರವಿಕಲಾ ಮತ್ತು ಬಳಗದವರು. ಗಣಪತಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಾಪ್ರಿಯಂ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಶಿವಗಿರಿಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸಪಾದಂ ಸೃಜನನಿಕರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಸಂಸ್ಥೆ ಬೆಳೆದು ಬಂದ ಹಾದಿ, ಹಾಗೆಯೇ ಸಂಸ್ಥೆಯ ಉದ್ದೇಶಗಳು, ಸಂಸ್ಥೆಯ ಆದರ್ಶ ಮತ್ತು ತತ್ವಗಳ ಬಗ್ಗೆ ನಮ್ಮ ಮುಂದೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀಯುತ ಚಿತ್ತರಂಜನ್ ಬೋಳಾರ್ರವರು. ಗುರುಭ್ಯೋ ನಮಃ. ಗ್ರಾಮದ ಸರ್ವ ಶಕ್ತಿಗಳನ್ನು ಮನಸಾರೆ ನೆನೆಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುಗಳ
ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ನಿರಂತರ 19 ವರ್ಷದ ಸಮಾಜಮುಖಿ ಕಾರ್ಯದ ಜೊತೆಯಲ್ಲಿ ಇದೀಗ ತನ್ನ ಕನಸಿನ ಕೂಸು ಕಳೆದ 10 ವರ್ಷದ ಹಿಂದೆ 2012ರ ಜನವರಿ 30ರಂದು ಶ್ರೀ ಬಿ ಜನಾರ್ದನ ಪೂಜಾರಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಂತಹ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ ಹೆಮ್ಮೆಯ ಗರಿಯೊಂದಿಗೆ 27ನೇ ಶಾಖೆಯ ಉದ್ಘಾಟನೆಯು ಈಗಾಗಲೇ ಮಡಂತ್ಯಾರ್ನ ಈ ದುರ್ಗಾ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿ ನಮ್ಮನ್ನು ಎಲ್ಲರನ್ನು ಶುಭ ಹಾರೈಸಲು ಇಂದು ನಮ್ಮೊಂದಿಗೆ ಉಪಸ್ಥಿತಿರುವ ಜನಪ್ರಿಯ ಮಾಜಿ ಶಾಸಕರು, ಜನರ ಪ್ರತಿಯೊಂದು ಕೆಲಸಗಳಿಗೆ ಸ್ಪಂದಿಸುತ್ತಾ ತನ್ನನ್ನು ತಾನು ಸಮಾಜಮುಖಿಯಾಗಿ ತೊಡಗಿಸಿಕೊಂಡು ಎಲ್ಲರೊಂದಿಗೆ ಬೆರೆಯುವಂತಹ ಮಾಜಿ ಶಾಸಕರು ಆಗಿರುವಂಥ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬೆಳ್ತಂಗಡಿಯಲ್ಲಿ ಗುರುದೇವ ವಿವಿಧ ಸಹಕಾರಿ ಸಂಘದ ಸ್ಥಾಪನೆಯಲ್ಲೂ ತನ್ನನ್ನು ತೊಡಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡಿರುವವರು ಶ್ರೀ ಕೆ ವಸಂತ್ ಬಂಗೇರ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದ ಹರೀಶ್ ಪೂಜಾರವರು ಈಗ ಕೆಲವೇ ಹೊತ್ತಿನ ನಮ್ಮ ಸಮಾರಂಭಕ್ಕೆ ಸೇರಿಕೊಳ್ತೇನೆ ಹೇಳ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ನಮ್ಮೊಂದಿಗೆ ಸೇರಿಕೊಂಡು ಸಮಾಜಮುಖಿ ಕೆಲಸದಲ್ಲಿ ತೊಡಗಿ ಈಗಾಗಲೇ ನಮ್ಮ ಉಭಯ ಜಿಲ್ಲೆಯ ಒಂದು ಕ್ಷೇತ್ರದಿಂದ MLC ಆಗಿ ಆಯ್ಕೆಯಾಗಿ ಇಲ್ಲಿ ನಮ್ಮೊಂದಿಗೆ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಸಮಯಕ್ಕೆ ಸರಿಯಾಗಿ ಬಂದ ನಮ್ಮನ್ನು ಸೇರಿಕೊಂಡಂಥ MLC ಆಗಿರುವಂಥ ಪ್ರತಾಪ್ ಸಿಂಹ ನಾಯಕ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಆನಂದ್ ಎಸ್ ಕೊಂಡಾಣರವರಿವರು ಹೂ ನೀಡಿ ಸಹಕಾರಿ ಶಾಲ್ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಒಬ್ಬರಾಗಿ ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯ ಒಂದು ಹಾಲನ್ನು ಉದ್ಘಾಟನೆ ಆಗುವಾಗ ನಾನು ಬಂದಾಗ ನನ್ನೊಂದಿಗೆ ತುಂಬ ಪ್ರೀತಿಯಿಂದ ಹೇಳಿದರು, ಇಲ್ಲಿ ಒಂದು ನಿಮ್ಮ ಸಹಕಾರಿ ಸಂಘದ ಶಾಖೆ ಬರಬೇಕು ಅಂತ. ಅವರ ಒಂದು ಆಶಯದಂತೆ ಇದೀಗ ಅವರದೇ ಒಂದು ಪಂಚಾಯತ್ನಲ್ಲಿ, ಯಾಕಂತ ಹೇಳಿದ್ರೆ ಇದು ಮಾಲಾಡಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಒಂದು ಶಾಖೆ ತೆರೆಯುವಂತಾಯಿತು. ಶ್ರೀಮತಿ ಬೇಬಿ ಸುಸಾನ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಅವರಿಗೆ ನಮ್ಮ ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀಮತಿ ಉಮಾವತಿ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಬೆಳ್ತಂಗಡಿಯ ಬಿಲ್ಲವ ಸೇವಾ ಸಂಘದ ಮಾಜಿ ಅಧ್ಯಕ್ಷರು, ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಸಹಕಾರಿ ಸಂಸ್ಥೆಗಳನ್ನು ತನ್ನನ್ನು ತೊಡಗಿಸಿಕೊಂಡು ಇದೀಗ ಒಂದು ಉತ್ತಮ ರೀತಿಯಲ್ಲಿ ಒಂದು ಬೆಳವಣಿಗೆಗೆ ಕಾರಣೀಭೂತರಾದಂಥ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ಅತಿ ಎತ್ತರ ಕೊಂಡಂತಹ ಪದ್ಮನಾಭ ಮಾಣಿಂಜ ಅವರು ನಮ್ಮೊಂದಿಗಿದ್ದಾರೆ. ಇವರು ಅರಣ್ಯ ಇಲಾಖೆಯಲ್ಲಿ ತನ್ನ ಸೇವೆಯ ನಂತರ ಸಾಮಾಜಿಕ ಸೇವೆಯಲ್ಲಿ ಈಗ ತೊಡಗಿಸಿಕೊಂಡ ಅವರ ಕುಟುಂಬದ ಕಾರ್ಯಕ್ರಮ ಇದ್ದರೂ ಕೂಡ ಇದು ನಮ್ಮೊಂದಿಗೆ ಜೋಡಿಸಿಕೊಂಡಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಸೀತಾರಾಮ್ ಎನ್ ಇವರು ಸಹಕಾರಿ ಶಾಲ್ ಹಾಗೂ ಹೂಗುಚ್ಛವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವರ್ತಕರ ಸಂಘದ ಅಧ್ಯಕ್ಷರು ಜಯಂತ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಯಾವುದೇ ಒಂದು ಸಂಸ್ಥೆ ನಡಿಬೇಕಾದರೆ ವರ್ತಕರು ಮುಖ್ಯ. ಸಾಲ ತೆಗೆಯುವುದಾಗಲಿ ಅಥವಾ ಡೆಪಾಸಿಟ್ ಇಡುವುದಾಗಲಿ ಯಾವುದೇ ರೀತಿಯಲ್ಲೂ ಕೂಡ ಅವರ ಅಗತ್ಯ. ಈ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಂದಿಗೆ ಕೂಡಿಕೊಂಡಂಥ ಜಯಂತ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ರಮನಾಥ್ ಸನಲಿ ಇವರು ಸಹಕಾರಿ ಶಾಲ್ ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಣಕಾಸು ಸಂಸ್ಥೆ ನಡೆಸಿ
ಎಲ್ರಿಗೂ ಪರಿಚಯರಾಗಿ ನಮ್ಮ ಸಹಕಾರಿ ಸಂಘದ ಒಬ್ಬ ಸದಸ್ಯರಾಗಿ ನಮ್ಮ ಸದಾ ಪ್ರೋತ್ಸಾಹ ನೀಡಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮನ್ನು ಇಲ್ಲಿ ಒಂದು ಶಾಖೆ ತೆರೆಯಿರಿ ಅಂತ ಬೆಂಬಲ ನೀಡ್ತಾ ಸಹಕರಿಸಿ ಇದೀಗ ಇಲ್ಲಿ ಒಂದು ಶಾಖೆ ತೆರೆಯಲು ಕಾರಣೀಭೂತರಾದಂತಹ ಯೋಗೀಶ್ ಪೂಜಾರಿ ಕಡ್ತಿಲ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರು ಹೂಗುಚ್ಛ, ಶಾಲ್ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಮಡಂತಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನನ್ನ ಮಿತ್ರರು ಹೌದು, ನನ್ನ ಕಳೆದ ಒಂದು ದಶಕದಿಂದ ಹಲವಾರು ಕೆಲಸ ಕಾರ್ಯ ನನ್ನೊಂದಿಗೆ ಮಾರ್ಗದರ್ಶನ ನೀಡಿದಂಥ ವಿಶ್ವನಾಥ್ ಪೂಜಾರಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಯಾಕಂತ ಹೇಳಿ ಇಲ್ಲಿ ಸ್ಥಳೀಯವಾಗಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದವರು ವಿಶ್ವನಾಥ್ ಪೂಜಾರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ದಿವಾಕರ್ BP ಇವರು ಸಹಕಾರಿ ಶಾಲ್, ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕನ್ಸ್ಟ್ರಕ್ಷನ್ ಒಂದು ಉದ್ಯಮ ನಡೆಸ್ತಾ ಎಲ್ಲರಿಗೂ ಪ್ರೀತಿಪಾತ್ರರಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡವರು ಪ್ರಶಾಂತ್ ಪಾರಿಂಕಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಆತ್ಮಶಕ್ತಿ ಪತ್ರಿಕೆ ಪ್ರಧಾನ ಸಂಪರ್ಕರಾದ ಶ್ರೀ ವಾಮನ್ ಕೆ ಇವರು ಹೂಗುಚ್ಛ ನೀಡಿ ಸಹಕಾರಿ ಶಾಲ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. MR ಸುಪಾರಿ ಸಿದ್ರ ಮಾಲಕರು ಹಾಗೂ ವ್ಯಾಪಾರಿಗಳಲ್ಲಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಎಲ್ಲರಿಗೂ ಸಹಕಾರ ನೀಡಿ ಜನಪರ ಕೆಲಸ ತೊಡಗಿಸಿಕೊಂಡಿರುವ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ದಿವಾಕರ್ BP ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥವರು ನಮ್ಮ ಸಂಘದ ಗ್ರಾಹಕರು ಹೌದು, ಈ ಒಂದು ಕಟ್ಟಡದ ಮಾಲೀಕರು ಹೌದು. ನಮಗೆ ಸ್ಥಳೀಯವಾಗಿ ಅಲ್ಲದೆ ವ್ಯಾವಹಾರಿಕವಾಗಿ ನಮಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಾ ಇರುವವರು ಎಂ ತಿಮ್ಮಪ್ಪ ಗೌಡ ಇವರು. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ರಮನಾಥ್ ಸನಲ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವವರು ನಮ್ಮ ಸಂಘದ ಉಪಾಧ್ಯಕ್ಷರು ಬೆಳ್ತಂಗಡಿಯವರೇ. ಬೆಳ್ತಂಗಡಿಯಲ್ಲಿದ್ದು ನಮ್ಮ ಒಂದು ತಾಲೂಕಿನಲ್ಲಿ ಈ ಸಂಘದ ಶಾಖೆ ಬರಬೇಕು ಅಂತ ಬಹಳ ದಿನದ ಅವರ ಆಶಯ. ಅವರನ್ನು ನೇಮಿರಾಜ್ P ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀ ಅನಿಲ್ ಕುಮಾರ್ ಉಪ್ಪಿನಂಗಡಿ ಇವರು ಹೂಗುಚ್ಛ ಶಾಲ್ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅನಿಲ್ ರವರು ನಮ್ಮ ಸಂಘದ ಒಂದು ನ್ಯಾಯವಾದಿ ಕೂಡ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಡಂತಿಯಾರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶಶಿಪ್ರಭಾ ಅವರು ಇದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಹೂಗುಚ್ಛವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ CEO ಆಗಿರುವ ಶ್ರೀಮತಿ ಸೌಮ್ಯ ವಿಜಯರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗಿಜಿಗಿರಿ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಸಂಘದ ಸದಸ್ಯರು, ನಮಗೆಲ್ಲರಿಗೂ ಮಾರ್ಗದರ್ಶನ ಆದಂಥ ಪೀತಾಂಬರ ಹೆರಜೆ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಿರಂತರವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲರಿಗೂ ಸದಾ ಬೆನ್ನೆಲುಬಾಗಿ ಸಹಕರಿಸುವವರು ಮೋಣಪ್ಪ ಪೂಜಾರಿ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮೆಲ್ಲರಿಗೂ ಹಿರಿಯರು
ವಿಶ್ವನಾಥ್ರವರು, ನಮ್ಮ ಕಾರಂದರು ವಿಶ್ವನಾಥ್ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಹಲವಾರು ಸಂಘ ಸಂಸ್ಥೆಯವರು ಇಲ್ಲಿ ಭಾಗಿಯಾಗಿದ್ದೀರಾ. ಮಂಗಳದೇವಿ ವಿಲಾಸ ಸಂಘದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ, ಬಂದಂಥ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಸಲಹಾ ಮಂಡಳಿ ಸದಸ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಸೌಮ್ಯ ವಿಜಯ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂದಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಸಂಘದ ಮಾರ್ಗದರ್ಶಕರಾಗಿರುವಂಥ ಸಜಿಪಮ್ಮನವರು, ಮೂರ್ತಿದಾರ ಸೇವಾ ಸಹಕಾರದ ಅಧ್ಯಕ್ಷರು, ಮೂರ್ತಿದಾರ ಮಹಾಮಂಡಲದ ಅಧ್ಯಕ್ಷರಾಗಿರುವ ಸಂಜೀವ ಪೂಜಾರಿ ಅವರು ವೇದಿಕೆ ಇಲ್ಲಿ ಇದ್ದಾರೆ. ಅವರು ನಮ್ಮ ಪ್ರೀತಿಯ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅಧ್ಯಕ್ಷರಾದ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಅವರು ಹೂವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಿಲ್ಲೆಗಳಲ್ಲಿ ಅತ್ಯಂತ ಉದಯೋನ್ಮುಖ ಸಹಕಾರಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನವಾಗಿರುವ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಇದರ 27ನೇ ಶಾಖೆ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಕೆ ವಸಂತ್ ಬಂಗೇರ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಇದರ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಬೇಕೆಂದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಕೆ ವಸಂತ್ ಬಂಗೇರ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಡಂತ್ಯಾರು ಶಾಖೆಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಕೆ ವಸಂತ್ ಬಂಗೇರ ಇವರು ತಮ್ಮ ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನೂತನ ಮಡಂತ್ಯಾರು ಶಾಖೆಯ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಮಾನ್ಯ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅವರೇ, ಮುಖ್ಯ ಅತಿಥಿಗಳು ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯ್ಕರವರೇ, ಮಾಲಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಶ್ರೀಮತಿ ಬೇಬಿ ಸುಸಾನ, ಅಧ್ಯಕ್ಷರು ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ಮಾನ್ಯ ಶ್ರೀ ಪದ್ಮನಾಭ ಮಾಣಿಂಜ, ವರ್ತಕರ ಸಂಘದ ಅಧ್ಯಕ್ಷರಾದ ಮಾನ್ಯ ಶ್ರೀ ಜಯಂತ್ ಶೆಟ್ಟಿ, ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಶ್ರೀ ಯೋಗೇಶ್ ಪೂಜಾರಿ ಕಡ್ತಿಲ, ಮಡಂತ್ಯಾರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಮಾನ್ಯ ಶ್ರೀ ವಿಶ್ವನಾಥ್ ಪೂಜಾರಿ, ಮಡಂತ್ಯಾರಿನ ಶ್ರೀ ಪ್ರಶಾಂತ್ MR ಸಫಾರಿಯ ಮಾಲೀಕರಾದ ಮಾನ್ಯ ಶ್ರೀ ಬಿ ಹೈದರ್, ಕಟ್ಟಡದ ಮಾಲೀಕರಾದ ಶ್ರೀ ಎಂ ತಿಮ್ಮಪ್ಪ ಗೌಡ, ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ನೇಮಿರಾಜ್ ಪಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಜನ್ಯ ವಿಜಯ್, ಶಾಖಾಧಿಕಾರಿ ಕುಮಾರಿ ಸುರಕ್ಷಾ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಇಲ್ಲಿ ಸೇರಿದ ಎಲ್ಲ ಗಣ್ಯರೇ, ಗ್ರಾಹಕ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ,
ಈ ಶಾಖೆಯ ಉದ್ಘಾಟನೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟಿತ್ತು. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ದೀಪವನ್ನು ಬೆಳಗಿಸಿ ಈ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಘೋಷಿಸಲು ಸಂತೋಷ ಪಡ್ತಾ ಇದ್ದೆ. 1912ರಲ್ಲಿ ಪ್ರಾರಂಭವಾದಂಥ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ ಇಂದು ದಶಮಾನೋತ್ಸವವನ್ನು ಆಚರಿಸುವಂಥ ಒಂದು ಸಂದರ್ಭ. ಕಳೆದ 10 ವರ್ಷಗಳಲ್ಲಿ 27ನೇ ಶಾಖೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಆ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂಥ ಎಲ್ಲ ಸಿಬ್ಬಂದಿ ವರ್ಗದವರ, ಅದರಲ್ಲೂ ಮುಖ್ಯವಾಗಿ ಯಾರು ಗ್ರಾಹಕರಿದ್ದಾರೆ, ಗ್ರಾಹಕರ ಸಂಪೂರ್ಣ ಸಹಕಾರದಿಂದ 10 ವರ್ಷಗಳಲ್ಲಿ 27 ಶಾಖೆಗಳನ್ನು ಹೊಂದುವಂಥ ಶಕ್ತಿಯನ್ನು ಸಹಕಾರಿ ಸಂಘ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೆ. ಯಾವುದೇ ಶಾಖೆ ಓಪನ್ ಆಡುವ ಸಂದರ್ಭ ನಾವೆಲ್ಲ ಮನೆಗೆ ಹೋಗಿ ಡೆಪಾಸಿಟನ್ನು ಸಂಗ್ರಹ ಮಾಡುವಂಥದ್ದೊಂದು ರೂಢಿ. ಆದರೆ ಡೆಪಾಸಿಟ್ ಸಂಗ್ರಹಣೆ ಮಾಡಿ ಕೋಟಿಗಟ್ಟಲೆ ನಾವು ಡೆಪಾಸಿಟ್ ಮಾಡಿದರೆ ಅದಕ್ಕೆ ಬಡ್ಡಿ ಕಟ್ಟುವುದಿಲ್ಲ. ಏನು ಡೆಪಾಸಿಟನ್ನು ಮಾಡಿದ್ದೇವೆ ಅದನ್ನು ಸಾಲದ ರೂಪದಲ್ಲಿ ಕೊಡುವಂಥ ಕೆಲಸವೂ ಕೂಡ ಆಗಬೇಕು. ಇಲ್ಲಿ ಪ್ರಾಮುಖ್ಯತೆಯನ್ನು ಗ್ರಾಹಕರು ಅಂತಾರೆ. ಗ್ರಾಹಕರು ಹೆಚ್ಚು ಜನ ಸೇರಿ ನಮ್ಮ ಸಹಕಾರಿ ಸಂಘದಿಂದ ಸಾಲವನ್ನು ಪಡೆದರೆ ಕ್ಲತ್ತ ಸಮಯಕ್ಕೆ ಅದನ್ನು ಮರುಪಾವತಿ ಮಾಡಿದರೆ ಆ ರೀತಿಯಲ್ಲಿ ಆ ಸಂಘ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆ ರೀತಿಯಲ್ಲಿ ಆತ್ಮಶಕ್ತಿ ಈ ಸಹಕಾರಿ ಸಂಘ ಬಹಳ ಎತ್ತರಕ್ಕೆ ಬೆಳೆದಿದೆ. ಈಗಾಗಲೇ ನಾನು ತಿಳಿದ ಪ್ರಕಾರ ಕಾಯಂ ಸಿಬ್ಬಂದಿ ವರ್ಗ ಮತ್ತು ಟೆಂಪರರಿ ಸಿಬ್ಬಂದಿ ವರ್ಗ ಒಟ್ಟಿಗೆ ಸೇರಿ 129 ಮಂದಿ ಇದರಲ್ಲಿ ಸಿಬ್ಬಂದಿಗಳಿದ್ದಾರೆ ಅಂತ ಹೇಳುವಂಥದ್ದನ್ನು ಕೇಳಿದ್ದೇನೆ. ಮುಖ್ಯವಾಗಿ ಈ ಸಂಘವನ್ನು ಬೆಳೆಸುವಂಥದ್ದು ಮುಖ್ಯ ಉದ್ದೇಶ ನಿಮ್ಮಲ್ಲಿರಬೇಕು. ನಿಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡುವಂಥ ಒಂದು ಸಂಸ್ಥೆ ಇದು. ನಮಗೆ ಅನ್ನ ಕೊಡುವಂಥ ಸಂಸ್ಥೆಯನ್ನು ಬೆಳೆಸುವಂಥದ್ದು, ಪ್ರಾಮಾಣಿಕ ಪ್ರಯತ್ನ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಆದ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು, ಪ್ರಾಮಾಣಿಕ ಸೇವೆಯನ್ನು ಕೊಡಿ, ನಗುಮುಖದ ಸೇವೆಯನ್ನು ಕೊಡಿ. ಗ್ರಾಹಕರಿಗೆ ನಗುಮುಖ ಸೇವೆಯನ್ನು ಕೊಟ್ಟು ಕ್ಲಪ್ತ ಸಮಯಕ್ಕೆ ಅವರೆಲ್ಲ ಕೆಲಸವನ್ನು ಮಾಡಿಕೊಟ್ರೆ ಆ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆ ರೀತಿ ಶಕ್ತಿ ಬಂದರೆ ಒಬ್ಬ ಗ್ರಾಹಕ ಸಾಲ ಪಡೆದು ಕ್ಲಪ್ತ ಸಮಯಕ್ಕೆ ಬಡ್ಡಿ ಮತ್ತು ಅಸಲನ್ನು ಕಟ್ಟಿ ಆ ಒಂದು ಸಂಸ್ಥೆಯನ್ನು ಏನು ಆ ಹಣವನ್ನು ಸಾಲ ಪಡೆದು ಒಂದು ಉದ್ದೇಶಕ್ಕಾಗಿ ಬಳಸ್ತಾನೆ. ಆ ಉದ್ದೇಶ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು, ಇನ್ನಷ್ಟು ಹೆಚ್ಚು ಸಾಲವನ್ನು ಪಡೆಯಬೇಕು ಅಂತ ಹೇಳುವಂಥ ಒಂದು ತವಕ ಅವನಲ್ಲಿ ಬರ್ತದೆ. ಆ ರೀತಿ ಬಂದು ಪುನಃ ಸಾಲ ಕೇಳ್ತಾನೆ. ಆ ರೀತಿ ಸಾಲ ತೆಗೆಯುವಂಥದ್ದು, ಮರುಪಾವತಿ ಮಾಡುವಂಥದ್ದು ಹೋಗ್ತಾ ಬಂದರೆ ಈ ಸಂಸ್ಥೆ ಭಾಳ ಎತ್ತರಕ್ಕೆ ಬೆಳೆಯುತ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆ ರೀತಿ ಬಹಳಷ್ಟು ಜನಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂಥ ಅವಕಾಶ ಕೂಡ ಬರುತ್ತದೆ. ಮುಖ್ಯವಾಗಿ ಇಲ್ಲಿ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಒಟ್ಟಿಗೆ ಸೇರಿ ಸಿಬ್ಬಂದಿ ವರ್ಗದವರೊಂದಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ರಿಂದ ಈ ಸಂಸ್ಥೆ 27 ಸಂಸ್ಥೆಗಳನ್ನು ತೆರೀಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ವಾರ ನಾನು ತಿಳಿದ ಪ್ರಕಾರ ನಮ್ಮ ತಾಲೂಕಿನ ಅಳದಂಗಡಿಯಲ್ಲಿ ಒಂದು ಶಾಖೆ ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದನ್ನು ಕೇಳಿದ್ದೇನೆ. ಆದಷ್ಟು ಹೆಚ್ಚು ಈ ಸಂಘದ ಶಾಖೆಗಳನ್ನು ತೆಗೆಯುವಂಥ ಶಕ್ತಿ ನಿಮ್ಗೆ ಬರಲಿ, ಆ ಶಕ್ತಿಯನ್ನು ದೇವರು ನಿಮ್ಗೆ ಕೊಡಲಿ ಅಂತ ಹೇಳುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯವಾಗಿ ಇಂದಿನ ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕಾದ್ದು ನಮ್ಮ ಕ್ಷೇತ್ರದ ಶಾಸಕರು. ಅವ್ರು ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ, ಅನಿವಾರ್ಯ ಕಾರಣದಿಂದ ಅವರು ಬಂದಿರಲಿಲ್ಲ. ಆದರೆ ನನಗೆ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀನಿ, ಅದು ನನ್ನ ಭಾಗ್ಯ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ನಮ್ಮ ಶಾಸಕರಾದ ಪ್ರತಾಪ್ ಶಿವನಾಯಕರಿದ್ದಾರೆ. ಪ್ರತಾಪ್ ಶಿವನಾಯಕರಲ್ಲಿ ನಾನೊಂದು ವಿನಂತಿಯನ್ನು ಮಾಡುತ್ತೇನೆ. ನಾಯಕರೇ, ನಿಮ್ಮ ಸರ್ಕಾರ ಇದೆ, ಇಲ್ಲಿ ಮುಖ್ಯವಾಗಿ ಈ ಸಹಕಾರಿ ಸಂಸ್ಥೆಗಳು ಬೆಳಿಬೇಕಿದ್ರೆ
ಬಹಳ ರೀತಿಯ ತೊಂದರೆಗಳನ್ನು ಸಹಕಾರಿ ಸಂಘಗಳು ಎದುರಿಸಬೇಕಾಗ್ತದೆ. ಮುಖ್ಯವಾಗಿ ನಿಮ್ಮ ಅಧಿಕಾರಿ ವರ್ಗವನ್ನು ಬೇಯಿಸುವುದೇ ಕಷ್ಟ. ಸರ್ಕಾರನಾದರೂ ನಿಮ್ಮ ಸರ್ಕಾರವನ್ನಾದರೂ ಎದುರಿಸ್ಬೋದು, ಅಧಿಕಾರಿ ವರ್ಗವನ್ನು ಎದುರಿಸಲಿಕ್ಕೆ ಕಷ್ಟ. ಅದು ನಿಮ್ಗೆ ತಿಳಿದ ವಿಚಾರ, ನಾನು ತಿಳ್ಕೊಂಡಿದ್ದೇನೆ, ನೀವೀಗ ತಿಳಿತಾ ಇದ್ದೀರಿ, ಅದನ್ನು ಹೇಳ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಕಡಿವಾಣ ಹಾಕಲಿಕ್ಕೆ ನೋಡಬೇಕು. ಈ ರೀತಿಯ ಸಹಕಾರಿ ಸಂಘಗಳು ಬೆಳಿಬೇಕಿದ್ರೆ ಒಂದು ಒಳ್ಳೆಯ ಕಡಿವಾಣ ಹಾಕುವಂಥ ಒಂದು ಶಕ್ತಿ ಆ ಸರ್ಕಾರಕ್ಕೆ ಇರಬೇಕು. ಕಡಿವಾಣ ಹಾಕದಿದ್ದರೆ ಈ ಸಹಕಾರಿ ರಂಗವನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಅಂತೇಳಿ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ 129 ಜನ ಸೇರಿದ್ದಾರೆ. ಅದರಲ್ಲಿ ಬಹಳಷ್ಟು ಕಷ್ಟಗಳಿವೆ, ಬಹಳಷ್ಟು ತೊಂದರೆಗಳಿವೆ. ಅದೆಲ್ಲ ಸಿಬ್ಬಂದಿ ವರ್ಗದವರಿಗೆ ಗೊತ್ತುಂಟ ಇಲ್ವೊಂದು ಗೊತ್ತಿಲ್ಲ. ಅಧ್ಯಕ್ಷರು ಹೇಳಿದ್ದಾರ ಅಲ್ಲ, ನಮ್ಮ ಆಡಳಿತ ಮಂಡಳಿಯವರು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಒಂದು ಸಹಕಾರ ಸಂಘದಲ್ಲಿ ಆ ಮಂಡಳಿಯಲ್ಲಿ ಇರೋದ್ರಿಂದ ಈ ವಿಚಾರವನ್ನು ಈ ಸಂದರ್ಭ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಿಮ್ಮ ಮಾತನಾಡುವ ಸಂದರ್ಭ ಉತ್ತರ ಕೊಡಿ ಅಂತೇಳಿ ಒಂದು ವಿನಂತಿಯನ್ನು ನಾನು ನಿಮ್ಮಲ್ಲಿ ಮಾಡ್ತಾ ಇದ್ದೇನೆ. ಒಂದು ಗಟ್ಟಿಯಾದ ಉತ್ತರವನ್ನು ಕೊಡಿ. ನಿಮ್ಮ ಹತ್ರ ಶಕ್ತಿ ಇದೆ, ಎತ್ತರವಾಗಿದ್ದೀರಿ, ಗಟ್ಟಿಯಾಗಿದ್ದೀರಿ. ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಗಟ್ಟಿ, ಧೈರ್ಯ ಕೂಡ ಉಂಟು ಅಂತ ಹೇಳೋದು ಭಾವನೆ ನಂದು. ಆ ರೀತಿಯಲ್ಲಿ ಸರ್ಕಾರವನ್ನು ಮೂಗುದಾರ ಹಾಕಿ ಹಿಡಿದು ಆ ಅಧಿಕಾರಿಗಳನ್ನು ನಿಮ್ಮ ಹದ್ದು ಬಸ್ಸಲ್ಲಿಡುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು. ನನ್ನ ಸರ್ಕಾರ ಇದ್ದರೆ ಖಂಡಿತ ನಾನು ಹದ್ದು ಬಸ್ನಲ್ಲಿ ಇಟ್ಟಿದ್ದೆ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸರ್ಕಾರ ಇಲ್ಲ, ನನ್ನ ಸರ್ಕಾರ ಬಂದರೂ ಕೂಡ ಇನ್ನು ಮುಂದಕ್ಕೆ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನು ಹದ್ದು ಬಸ್ನಲ್ಲಿಡುವಂಥ ಶಕ್ತಿ ನನಗೆ ಬರ್ತದೆ. ನಾನು ಆ ಅಧಿಕಾರಿಗಳನ್ನು ಹದ್ದು ಬಸ್ನಲ್ಲಿಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಯಾವ ತೊಂದರೆ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಮತ್ತೆ ಆ ರೀತಿ ಹೇಳಿದರೆ ಭಾರಿ ಜಗಜ್ಜಾಹೀರಾಗ್ತದೆ, ಅದು ಬೇಡ. ಆದರೆ ಎಲ್ಲ ಸಹಕಾರಿ ಸಂಘಗಳು ಯಾವುದೇ ತೊಂದರೆ ಬಂದರೂ ಕೂಡ ನೀವೆಲ್ಲರೂ ಅಧ್ಯಕ್ಷರು, ಎಲ್ಲ ಆಡಳಿತ ವರ್ಗಗಳು ಒಟ್ಟು, ಸಿಬ್ಬಂದಿ ವರ್ಗ ಒಟ್ಟು ಸೇರಿ ಅದನ್ನು ಎದುರಿಸಬೇಕು. ಹೆದರಿಬೇಡಿ, ಎದುರು ನಿಂತು ಹೋರಾಟ ಮಾಡಿ. ಜಯಶಾಲಿ ನೀವೇ ಆಗ್ತೀರಿ, ಜಯಶಾಲಿಗಳಾಗ್ತೀರಿ. ಆ ಶಕ್ತಿ ನಿಮ್ಮಲ್ಲಿ ಬರಲಿ. ಆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಂಸ್ಥೆಯ ಮೇಲೆ ಇರಲಿ. ನಾವೆಲ್ಲರೂ ಒಳ್ಳೆಯ ರೀತಿಯ ವ್ಯವಹಾರ ಮಾಡುವಂಥ ಶಕ್ತಿಯನ್ನು ಕೂಡ ಗ್ರಾಹಕರಿಗೆ ಕೊಡಲಿ. ಗ್ರಾಹಕರು ಬೆಳೆಯಲಿ, ಈ ಸಂಸ್ಥೆ ಬೆಳೆಯಲಿ, ಈ ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳುವಂಥ ಆಶಯವನ್ನು ಹೇಳುತ್ತಾ ನಾನು ಬಹಳಷ್ಟು ಬೇಗ ಬಂದಿದ್ದೇನೆ. ಕಾರಣ ಇಷ್ಟೇ, ನನ್ನ ಮಾತು ಮುಗಿದಾಗ ನಾನು ಹೊರಗಡೆ ಹೋಗಬೇಕು, ನನ್ನ ಕಾರ್ಯಕ್ರಮ ಉಂಟು ಅಂತ ಹೇಳಿ ತಿಳಿಸಲು ಬಂದಿದ್ದೇನೆ. ನಿಮ್ಮೆಲ್ಲರಲ್ಲಿ ನಾನು ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮದ ಎಲ್ಲೆಲ್ಲಿ ಹೋಗಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೆ. ಯಾವುದೇ ಒಂದು ದೇಶದ ವ್ಯವಸ್ಥೆಯನ್ನು ಯಾವುದರ ಮೂಲಕ ಗುರುತಿಸ್ತೇವೆ ಅಂತ ಹೇಳಿದರೆ 2 ಮುಖ್ಯ ಸಂಗತಿಗಳು ಕಾರಣ ಆಗ್ತದೆ. ಮೊದಲನೇದು ಆರ್ಥಿಕ ವ್ಯವಸ್ಥೆ, ಎರಡನೇದು ಶಿಕ್ಷಣ ವ್ಯವಸ್ಥೆ. ಈ 2 ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳುವುದರ ಮೇಲೆ ಒಂದು ದೇಶದ ಭವಿಷ್ಯವನ್ನು ಗುರುತಿಸ್ಬೋದು ಅಂತೇಳಿ ಹೇಳ್ತಾರೆ. ಬಹುಶಃ ಇವತ್ತಿನ ದಿನದಲ್ಲಿ ಸಹಕಾರಿ ಕ್ಷೇತ್ರ ವಾಣಿಜ್ಯ ಬ್ಯಾಂಕುಗಳಿಗೆ ಸರಿಸಾಟಿಯಾಗಿ ಒಂದರ್ಥದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾಕೆಂದರೆ ಜನಸಾಮಾನ್ಯರ ಮಧ್ಯೆಯೇ ಇದ್ದು ಜನರ ವಿಶ್ವಾಸವನ್ನು ಗಳಿಸಿ ಜನರಿಂದಲೇ ಆಗುವಂತಹ ರೀತಿಯಲ್ಲಿ ಈ ವ್ಯವಸ್ಥೆ ನಡೀತಾ ಇರ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಆತ್ಮಶಕ್ತಿ, ನನಗೆ ಬಹಳ ಖುಷಿ ಕೊಟ್ಟದ್ದು ಈ ಹೆಸರೇ. ಆತ್ಮ ಅಂತೇಳಿ ಹೇಳಿದ ತಕ್ಷಣ ತುಂಬ ಮಂದಿ ವಿದೇಶಗಳಲ್ಲಿ ಇದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಇದಕ್ಕೆ ಪರ್ಯಾಯ ಪದವಾಗಿ ಸೋಲ್ ಅಂಥೇಳಿ ಉಪಯೋಗ ಮಾಡ್ತಾರೆ ಇಂಗ್ಲೀಷ್ನಲ್ಲಿ. ಆದರೆ ಸೋಲ್ ಅಂತೇಳಿ ಹೇಳುವಂಥದ್ದು ಆತ್ಮಕ್ಕೆ ಪರ್ಯಾಯವಾದಂತಹ ಶಬ್ದ ಅಲ್ಲ. ಅದನ್ನು ಪ್ರಾಣ ಅಂಥೇಳಿ ಹೇಳ್ಬೋದು ಸೋಲ್ ಅಂತೇಳಿ ಹೇಳಿದರೆ. ಆತ್ಮ ಅಂತೇಳಿ ಹೇಳುವಂತಹ ಕಲ್ಪನೆಯೇ ಅದು ಭಾರತೀಯ ಕಲ್ಪನೆ. ಒಬ್ಬ ಮನುಷ್ಯ ಆಗಬೇಕು ಅಂತ ಹೇಳಿದರೆ, ನಾನು ಸುಮ್ಮನೆ ಆಧ್ಯಾತ್ಮದ ಬಗ್ಗೆ ಮಾತಾಡ್ತೇನೆ ಅಂತೇಳಿ ತಪ್ಪು ತಿಳ್ಕೊಳ್ಬೇಡಿ. ಈ ಹೆಸರು ನನಗೆ ಆಕರ್ಷಕ ಅಂತೇಳಿ ಕಂಡ ಕಾರಣಕ್ಕೆ ಒಂದು ಸಣ್ಣ ವಿಶ್ಲೇಷಣೆ ಮಾತ್ರ ಮಾಡ್ತಾ ಇದ್ದೇನೆ. ಮನುಷ್ಯ ಅಂತೇಳಿ ಹೇಳಿದರೆ ದೇಹ, ಮನಸ್ಸು, ಬುದ್ಧಿ ಮತ್ತು 4ನೇದು ಆತ್ಮ ಅಂತ ಹೇಳುವಂಥದ್ದು ಇದೆ ಅಂತ ಹೇಳುವಂತಹದ್ದನ್ನು ಕಂಡುಕೊಂಡವರು ಯಾರು ಅಂತ ಹೇಳಿ ಕೇಳಿದರೆ
ಭಾರತೀಯ ಪರಂಪರೆಯ ಆಧ್ಯಾತ್ಮಿಕ ಲೋಕ. ಬಹಳ ಸುಲಭದಲ್ಲಿ ಹರಿಕಥೆಯಲ್ಲಿ ಹರಿದಾಸರು ಇದನ್ನು ಜನಸಾಮಾನ್ಯರಿಗೆ ಗೊತ್ತಾಗುವ ರೀತಿಯಲ್ಲಿ ಹೇಳ್ತಾರೆ. ಹಸಿವೆ ಆಗುವಂಥದ್ದು ದೇಹಕ್ಕೆ, ಆ ಹಸಿವೆ ಆದಾಗ ಊಟ ಮಾಡಬೇಕು ಅಂತೇಳಿ ಹೇಳುವಂಥದ್ದು ಮನಸ್ಸು, ಎಷ್ಟು ಮಾಡಬೇಕು ಅಂತೇಳಿ ಹೇಳುವಂಥದ್ದು ಅದು ಬುದ್ಧಿ. ಆದರೆ ಇನ್ನೊಬ್ಬನನ್ನು ಹಸಿದವನಿದ್ದಾನೆ ಅವನಿಗೂ ಕೊಟ್ಟು ಊಟ ಮಾಡಬೇಕು ಅಂತೇಳಿ ಹೇಳುವಂಥದ್ದು ಅದನ್ನು ಆತ್ಮ ಅಂಥೇಳಿ ಗುರುತಿಸಿದ್ದಾರೆ. ಹಾಗಾಗಿ ಬದುಕಿನ ಮನುಷ್ಯನ ಎಲ್ಲರಲ್ಲಿಯೂ ಆ ದೇವರ ಅಂಶವಾದಂತಹ ಆತ್ಮ ಎಲ್ಲರಲ್ಲಿಯೂ ಇದೆ ಅಂತ ಹೇಳುವಂಥದ್ದು ಕಂಡುಕೊಂಡಿರುವಂಥದ್ದು. ಆತ್ಮಶಕ್ತಿ ಅಂತೇಳಿ ಹೇಳಿದಾಗ ಸಾಮಾನ್ಯವಾಗಿ ವಿಶ್ವಾಸಕ್ಕೆ ಪರ್ಯಾಯವಾಗಿ ನಾವು ಉಪಯೋಗ ಮಾಡ್ತೇವೆ. ಆತ್ಮಶಕ್ತಿ ಇದ್ದರೆ ಏನನ್ನೂ ಸಾಧಿಸ್ಬೋದು ಅಂಥೇಳಿ, ಅದು ಒಂದು ಭಾಗ. ಅದರ ಜೊತೆಗೆ ಎಲ್ಲರಲ್ಲಿಯೂ ಆ ಅಂಶವನ್ನು ಕಂಡುಕೊಳ್ಳುವಂತಹದ್ದು ಪರಮಾತ್ಮನನ್ನು ನಾವು ಇವತ್ತಿಲ್ಲಿ ಪುಣ್ಯಾತ್ಮರಾದಂತಹ ನಾರಾಯಣ ಗುರುಗಳ ಏನು ಸ್ಮರಣೆಯ ಜೊತೆಗೆ ಈ ಕಾರ್ಯಕ್ರಮ ಏನಾಗ್ತಾ ಇದೆ, ಒಂದೇ ಕುಲ, ಒಂದೇ ಜಾತಿ, ಒಂದೇ ಆತ್ಮ ಅಂತೇಳಿ, ಒಂದೇ ದೇವರು ಅಂತೇಳಿ ಹೇಳುವಂಥದ್ದು ಈ ಕಲ್ಪನೆಯಲ್ಲಿ ಎಲ್ಲರಿಗೂ ಆ ರೀತಿಯ ಒಂದು ಸಾಕಾರ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಯಾರು ಆ ರೀತಿಯಲ್ಲಿ ಸಾಕಾರದ ಶಕ್ತಿಯನ್ನು ಪಡ್ಕೊಳ್ತಾರೆ, ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ, ಅಂಥವರು ಎಲ್ಲರಿಂದಲೂ ಪೂಜೆಗೆ ಒಳಗಾಗ್ತಾರೆ. ಅವರು ಸಮಾಜಕ್ಕೆ ಮತ್ತು ಎಲ್ಲರಿಗೂ ಮಾರ್ಗದರ್ಶನ ಆಗ್ತಾರೆ. ಸಾಕ್ಷಾತ್ಕಾರ ಅಥವಾ ಏನು ಹೇಳ್ತಾರೆ ಎನ್ಲೈಟನ್ಮೆಂಟ್, ಇದನ್ನು ಕಂಡುಕೊಂಡಂತಹ ಪೂಜ್ಯ ನಾರಾಯಣ ಗುರುಗಳ ಹೆಸರಿನಲ್ಲಿ ಅಥವಾ ಅವರ ಪ್ರೇರಣೆಯ ಜೊತೆಗೆ ಈ ಆತ್ಮಶಕ್ತಿ ಕೆಲಸ ಮಾಡ್ತಾ ಇದೆ. ನನಗೆ ಬಹಳ ಸಂತೋಷ ಆದದ್ದು, ಮಹಿಳೆಯರಿಗೆ ಅದರಲ್ಲಿಯೂ ಪ್ರತಿಯೊಂದು ಕುಟುಂಬದಲ್ಲಿ ಕಷ್ಟದಲ್ಲಿರುವಂಥವರನ್ನು ಗುರುತಿಸಿ ಅವರು ಹೇಳುವಾಗ ಬಹಳ ಅಭಿಮಾನದಲ್ಲಿ ಅಧ್ಯಕ್ಷರು ಹೇಳಿದರು, 80% ಜನ ಮಹಿಳೆಯರು, ಅದು ಸಹ ಸಮಾಜದಲ್ಲಿ ಏನು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕಷ್ಟಪಡುವಂಥವರಿಗೆ ನಾವು ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂಥೇಳಿ. ಆತ್ಮದ ಇನ್ನೊಂದು ಗುಣವೂ ಅದೇ, ಇನ್ನೊಬ್ಬರಲ್ಲಿರುವ ಕಷ್ಟವನ್ನು ನೋಡಿ ಬರೀ ವ್ಯಾಪಾರದ ದೃಷ್ಟಿಯಿಂದ, ಲಾಭ ನಷ್ಟದ ದೃಷ್ಟಿಯಿಂದ ಮಾಡಿದಾಗ ಅದು ಆತ್ಮದ ಕೆಲಸ ಆಗುವುದಿಲ್ಲ. ಸಮಾಜದ ಕಷ್ಟವನ್ನು ನೋಡಿ ಕೆಲಸ ಮಾಡುವ ದೃಷ್ಟಿಯಲ್ಲಿ ಯಾರು ಪ್ರೇರಣೆ ಪಡ್ಕೊಂಡು ಕೆಲಸ ಮಾಡ್ತಾ ಹೋಗ್ತಾರೆ, ಆ ಸಂಸ್ಥೆ ಖಂಡಿತವಾಗಿಯೂ ಅಭ್ಯುದಯವನ್ನು ಗಳಿಸ್ತದೆ. ಆ ದೃಷ್ಟಿಯಲ್ಲಿ ಚಿತ್ತರಂಜನರು ಸಮಾಜದ ಮಧ್ಯೆ ಈ ಭಾವದ ಜೊತೆಗೆ ಈ ಸಂಸ್ಥೆಯನ್ನು ಕಟ್ತಾ ಇದ್ದಾರೆ ಅಂತ ಹೇಳುವ ಸಂತೋಷದಲ್ಲಿ 10ನೇ ವರ್ಷದಲ್ಲಿ 30 ಆಗಬೇಕು ಅಂತ ಹೇಳುವಂಥ ನಿಶ್ಚಯದಲ್ಲಿ ಹೋಗಿದ್ದೀರಿ. ದೇವರು ಖಂಡಿತವಾಗಿಯೂ ನಿಮ್ಮ ಒಳ್ಳೆಯ ಮನಸ್ಸಿಗೆ, ನಿಮ್ಮ ಎಲ್ಲ ನಿರ್ದೇಶಕರುಗಳ ಒಳ್ಳೆಯ ಭಾವನೆಗೆ ಖಂಡಿತವಾಗಿ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಇರ್ತದೆ. 30 ಅದು 100 ಶಾಖೆಗಳಾಗಿ ಇಡೀ ಎಲ್ಲರ ಸಮಾಜದಲ್ಲಿ, ಎಲ್ಲರ ಬದುಕಿಗೆ ಬೆಳಕಾಗುವಂತಹ ರೀತಿಯ ಶಕ್ತಿ ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಮಿಂದ ಸಾಧನೆ ಆಗಲಿ ಅಂತ ಹೇಳುವಂತಹ ಆಶಯವನ್ನು ನಿಮ್ಮ ಎಲ್ಲ ಸಹಕಾರಿಗಳಿಗೆ ಶುಭವನ್ನು ಹೇಳ್ತಾ, ಸಾಮಾನ್ಯವಾಗಿ ಇದು ಒಂದು ಸಂಭ್ರಮದ, ಸಂತೋಷದ ಕಾರ್ಯಕ್ರಮ. ಆದರೆ ಅದರ ಮಧ್ಯದಲ್ಲಿ ಅವರು ಹೋಗುವಾಗ ಹೇಳಿ ಸಹ ಹೋಗಿದ್ದಾರೆ, ನೀನು ಸ್ವಲ್ಪ ನಾನು ಮಾತಾಡಿದ್ದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಇಲ್ಲದಿದ್ದರೆ ಇಂತಹ ಕಾರ್ಯಕ್ರಮದಲ್ಲಿ ನಾನು ಅದನ್ನೆಲ್ಲ ಇದರ ಜೊತೆಗೆ ಜೋಡಿಸುವುದಿಲ್ಲ. ಆದರೆ ಅನಿವಾರ್ಯ, ನಾನು ಒಬ್ಬ ಸರ್ಕಾರದ ಭಾಗವಾಗಿ ನನಗೊಬ್ಬರು ಹಿರಿಯರು ನೀವು ಹೀಗೆ ಮಾಡಬೇಕು ಅಂತೇಳಿ ಹೇಳುವಾಗ ಸಭೆಗೂ ಒಟ್ಟು ಪರಿಸ್ಥಿತಿಯನ್ನು ಹೇಳಬೇಕಾದಂಥ ಅನಿವಾರ್ಯತೆ ನನಗೆ ಬರ್ತದೆ. ನನಗೆ ಅನುಭವ ಸಣ್ಣದು, ನಾನು 40 ವರ್ಷದಿಂದ ರಾಜಕೀಯ ಜೀವನದಲ್ಲಿ ಇದ್ದರೂ ಕೂಡ ಅವರು ಮೊದಲ ಬಾರಿ ಶಾಸಕರಾದಾಗಲೂ ದುಡಿದವರು ನಾವೇ. ಈಗಲೂ ಅವರು ಹತ್ತಿರದಿಂದ ಬೆಳ್ತಂಗಡಿಯಲ್ಲಿ ಅವರು ಕೆಲಸ ಮಾಡಿದ್ದನ್ನು ನೋಡಿದ್ದೇನೆ. ಅವರು ಮುಖ್ಯ ಸಚೇತಕರಾಗಿದ್ದಾಗಲೂ ಅವರದೊಂದು ಸ್ಟೈಲ್ ಇದೆ, ಸ್ಟೈಲ್ ಆಫ್ ಫಂಕ್ಷನಿಂಗ್. ನಾವು ಅದನ್ನು ಟೀಕೆ ಮಾಡುವುದಲ್ಲ, ಅದು ಅವರವರ ಕೆಲಸ ಮಾಡುವಂತಹ ರೀತಿ. ಅವರ ಸರ್ಕಾರ ಇರುವಾಗಲೂ, ಅವರೇ ಮುಖ್ಯ ಸಚೇತಕರಾಗಿದ್ದಾಗಲೂ ಕೂಡ ಅವರು ತಾಲೂಕು ಕಚೇರಿಯ ಎದುರು ಈ ಸರ್ಕಾರಿ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂಥೇಳಿ ಪ್ರತಿಭಟನೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಅವರ ಸರ್ಕಾರ ಇರುವಾಗಲೂ
ಅಧಿಕಾರಿಗಳು ಹೇಳಿದ ಹಾಗೆ ಕೇಳೋದಿಲ್ಲ ಅಂತ ಹೇಳುವಂಥದ್ದು ಅದು ಒಂದು ಸರ್ಕಾರ ಯಾವುದು ಬಂದರೂ ಹೋದರೂ ಕೂಡ ಈ ಅಧಿಕಾರಿಗಳಿಗೆ ನನ್ನ ಒಂದು ಸಣ್ಣ ಅನುಭವ, ಇವರು ಸ್ಥಿರ ಅಂತ ಹೇಳುವಂಥದ್ದು ಕಾಣಬೇಕು. ಇವರು ಎಷ್ಟು ದಿನ ಇರ್ತಾರೆ ಅಂತ ಹೇಳುವಂಥದ್ದು ಕಂಡ್ರೆ ನಾವು ಅವರಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೀಗ ಕಾಣಬಹುದು, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿದರೆ, ಮೊದಲ ಅವಧಿಯಲ್ಲಿ ಅವರಿಗೆ ಇಡೀ ಸರ್ಕಾರಿ ಯಂತ್ರವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಿದೆ ಅಂತ ಹೇಳಿ ಏನೂ ಇಲ್ಲ. ಆದರೆ ಒಂದು ಜನ ಸೂಚನೆ ಕೊಟ್ಟರು, ಅವರು ಕೆಲವೊಂದು ಮೂಲಭೂತ ಸಂಗತಿಗಳನ್ನು ಜನಸಾಮಾನ್ಯರ ಜೊತೆಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟು ಮತ್ತು ಈ ವ್ಯವಸ್ಥೆಯನ್ನು ಜೋಡಿಸಿದರ ಪರಿಣಾಮವಾಗಿ ಈ 4 ಸಂಗತಿಗಳು ಜನಸಾಮಾನ್ಯರ ಮಧ್ಯೆ ಇದೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ತಂದಾಗ ಮುಂದಿನ ಬಾರಿಗೂ ಅವರು ಬರ್ತಾರೆ ಅಂತ ಹೇಳುವಂತಹ ಸೂಚನೆ ಅಧಿಕಾರಿಗಳಿಗೆ ಸಿಕ್ಕಿತು. ಅವರು ಕಂಟಿನ್ಯೂಸ್ ಆಗಿ 2ನೇ ಬಾರಿ ಬಂದದ್ದರಿಂದಾಗಿ ಇವತ್ತು ನೀವು ಸ್ವಲ್ಪ ಗಮನಿಸಿದರೆ ಅವರು ಜನಸಾಮಾನ್ಯರ ಕೆಲಸಕ್ಕಿಂತಲೂ ಹೆಚ್ಚಿಗೆ ಈಗ ಒಂದು ನೆಟ್ವರ್ಕನ್ನು ಮಾಡಿದ್ದಾರೆ. ಆದರೆ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಬಹಳ ದೊಡ್ಡ ದೊಡ್ಡ ರೀತಿಯ ಕಾರ್ಯಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದು ಯಾಕೆ ಸಾಧ್ಯ ಆಯಿತು ಅಂತೇಳಿ ಕೇಳಿದರೆ, ಮುಂದಿನ ಬಾರಿಗೂ ಅವರೇ ಬರ್ತಾರೆ ಅಂತ ಹೇಳುವಂತಹ ಸ್ಥಿತಿ ಇದ್ದರೆ ಖಂಡಿತವಾಗಿಯೂ ಅಧಿಕಾರಿಗಳು ಆ ಆಡಳಿತದಲ್ಲಿರುವಂಥವರ ಮಾತುಗಳನ್ನು ಕೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲದಿದ್ದರೆ ಬೈದರೆ ಈ ಕಿವಿಯಿಂದ ಕೇಳ್ತಾರೆ, ಆ ಕಿವಿಯಿಂದ ಬಿಡ್ತಾರೆ. ಇವರು ಎಷ್ಟು ದಿವಸ ಇರ್ತಾರೆ ಅಂತ ಹೇಳುವಂಥದ್ದಿದೆ. ಕರ್ನಾಟಕದ ಪರಿಸ್ಥಿತಿ ಏನು ಅಂತೇಳಿ ಕೇಳಿದರೆ, ಇಲ್ಲಿ ಈ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಮುಂದಿನ ಬಾರಿ ಬರ್ತದೆ ಅಂತ ಹೇಳುವಂಥದ್ದು ಏನು ಅಂತ ಹೇಳುವಂತಹ ಭಾವನೆ ಇದೆ. ಈಗ ಇರುವ ಸರ್ಕಾರವೂ ಕೂಡ ಏನು ಪೂರ್ಣ ಬಹುಮತದೊಳಗೆ ಒಟ್ಟಿಗೆ ಬಂದಂತಹ ಸರ್ಕಾರ ಅಲ್ಲ. ಇನ್ನೇನು ಇನ್ನು 3 ತಿಂಗಳಲ್ಲಿ ಚುನಾವಣೆ ಬರುವಂತಹ ದಿನಗಳಲ್ಲಿದ್ದೇವೆ. ಸುಮ್ಮನೆ ನಾನು ರಾಜಕೀಯ ಮಾತಾಡ್ತೇನೆ ಅಂತೇಳಿ ತಿಳ್ಕೊಳ್ಬೇಡಿ. ಆದರೆ ರಾಜಕೀಯದಲ್ಲಿ ಆಸಕ್ತಿ ಇರುವವರು ಇದನ್ನು ಗಮನಿಸಬೇಕು, ಜನಗಳು ಗಮನಿಸಬೇಕು. ಸರ್ಕಾರ ಸ್ಥಿರವಾಗಿದ್ದಾಗ, ಅದು ಪ್ರಜಾಪ್ರಭುತ್ವದಲ್ಲಿ ಯಾರೇ ಬರಲಿ ಬಹುಮತದ ಜೊತೆಗೆ ಬರಬೇಕು ಮತ್ತು ಈ ಸರ್ಕಾರ 5 ವರ್ಷ ಇರ್ತದೆ ಅಂತ ಹೇಳುವಂತಹ ಭಾವನೆ ಆಗಬೇಕು. ಆವಾಗ ಸುಸ್ಥಿರ ಅಭಿವೃದ್ಧಿ, ಆಡಳಿತದ ಮೇಲೆ ನಿಯಂತ್ರಣ ಬರೋದಕ್ಕೆ ಸಾಧ್ಯ. ಹಾಗಾಗಿ ನಾನೊಂದು ರಾಜ್ಯಕ್ಕೆ ಅವರಿದ್ದಾಗಲೂ ನಾನು ಇದನ್ನೇ ಹೇಳ್ತಿದ್ದೆ. ಅವರು ಹೋದ ಮೇಲೆ ಮುಂದಿನ ಬಾರಿಗೂ ಸುಸ್ಥಿರ ಸರ್ಕಾರ ಬರುವ ದೃಷ್ಟಿಯಿಂದ ನಮ್ಮನ್ನೇ ಜನ ಆರಿಸಿದರೆ ನೀವು ಹೇಳಿದಂತಹ ಸಂಗತಿಯನ್ನು ಹೆಚ್ಚು ಬಲಯುತವಾಗಿ ಮಾಡುವಂತಹ ರೀತಿಯ ವ್ಯವಸ್ಥೆಯನ್ನು ತರ್ತೇವೆ. ಆದರೆ ಬಹುಮತದ ಸರ್ಕಾರ ಬರಬೇಕು. ಅವರಿದ್ದಾರೋ ಇವರಿದ್ದಾರೋ, ಇವರು ಯಾವಾಗ ಹೋಗ್ತಾರೋ ಅವರು ಹೋಗ್ತಾರೋ, ಪ್ರಜಾಪ್ರಭುತ್ವದಲ್ಲಿ ಮತದಾರರ ಬೆಂಬಲ. ಸಹಕಾರಿಯ ವ್ಯವಸ್ಥೆಯ ದೃಷ್ಟಿಯಲ್ಲಿ ಖಂಡಿತವಾಗಿಯೂ ಕೆಲವೊಂದು ಸಂಗತಿಗಳು, ಲೋಪದೋಷಗಳು ಇದ್ದಾವೆ. ಆದರೆ ಸಹಕಾರಿ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲೇ ಸಹಕಾರಿ ವ್ಯವಸ್ಥೆಗೋಸ್ಕರ ಒಂದು ಖಾತೆಯನ್ನು ತೆರೆದಂತಹ ಒಂದು ಮಂತ್ರಿಯನ್ನು ಮಾಡಿದಂಥದ್ದು ಯಾರು ಅಂತೇಳಿ ಕೇಳಿದರೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ. ಯಾಕೆಂತ ಹೇಳಿದರೆ ಈ ಎಲ್ಲ ವ್ಯವಸ್ಥೆಗಳು ಸರಿಯಾಗಬೇಕು ಅಂತ ಹೇಳುವಂತಹ ಭಾವನೆ ಇದೆ. ಅವರು ಏನು ಕೆಲವು ಸಂಗತಿಯನ್ನು ಹೇಳಿದ್ದಾರೆ ಅದರ ಬಗ್ಗೆ ನಾವು ಗಮನ ಕೊಟ್ಟು, ಈಗ ನಮ್ಮ ಸರ್ಕಾರ ಇದೆ ನಿಜ, ಮತ್ತು ಕೆಲವೊಂದು ಕೊರತೆಗಳು ಇದೆ ಅಂತ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಕೊರತೆಗಳು ಇದೆ. ವ್ಯವಸ್ಥೆ ಅಂತ ಹೇಳಿದ ಮೇಲೆ ಒಂದು ಮನೆಯಲ್ಲೇ ಕೊರತೆ ಇರ್ತದೆ, ಒಂದು ದೊಡ್ಡ ಸರ್ಕಾರದಲ್ಲಿ ಕೊರತೆ ಇಲ್ಲದೆ ಇರ್ತದೆ. ಅದನ್ನು ಸರಿ ಮಾಡುವ ದಿಕ್ಕಿನಲ್ಲಿ ನಿರಂತರವಾದಂತಹ ಪ್ರಯತ್ನ ಆಗಬೇಕು. ಚಿತ್ತರಂಜನರು ಕೆಲವು ಸಂಗತಿಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನಂತೂ ಇನ್ನು 3.5 ವರ್ಷ MLC ಆದ ಕಾರಣ ಇದ್ದೇನೆ. ಬೇರೆಯವರು ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ 3.5 ವರ್ಷದಲ್ಲಿ ನೀವು ಹೇಳಿದಂತಹ ಸಂಗತಿಗಳನ್ನು ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೇನೆ ಅಂತೇಳಿ ಹೇಳ್ತಾ, ನಾನು ಈ ಕಾರ್ಯಕ್ರಮಕ್ಕೆ ಈ ರಾಜಕೀಯದವ್ರದ್ದೊಂದು ಅಭ್ಯಾಸ ಹೇಳಿ, ದುರಭ್ಯಾಸ ಹೇಳಿ, ಅವರು ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇಗ ಹೋಗ್ತಾರೆ. ಈ ಪೀಠಿಕೆ ಯಾಕೆ ಅಂತ ಹೇಳಿ ಕೇಳಿದರೆ ನಾನು ಸ್ವಲ್ಪ ಬೇಗ ಹೋಗ್ತೇನೆ, ನನಗೆ ಬೇರೆ ಕಾರ್ಯಕ್ರಮಗಳನ್ನು ನಾನು ಒಪ್ಪಿಕೊಂಡದ್ದು ಇದೆ ಅಂತೇಳಿ ಹೇಳ್ತಾ ಹಾಗೂ ಉಳಿತಾಯ
ಖಾತೆಯ ಠೇವಣಿಗಳು ಸಹಕಾರಿ ಸಂಸ್ಥೆಯ ಜೀವಾಳ ಆಗಿರುತ್ತದೆ. ನಮ್ಮ ಸಂಘದಲ್ಲಿ ಅತ್ಯಂತ ವಿಶ್ವಾಸದಿಂದ ನಿರಕು ಠೇವಣಿ ಇಟ್ಟ ಗೌರವಾನ್ವಿತ ಸದಸ್ಯರಿಗೆ ಠೇವಣಿ ಪತ್ರ ವಿತರಣೆ ಮಾಡಬೇಕೆಂದು ಶ್ರೀಯುತ ಜಯಂತ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದಲ್ಲಿ ಅತ್ಯಂತ ವಿಶ್ವಾಸದಿಂದ ನಿರಕು ಠೇವಣಿ ಇಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದ ಗೌರವಾನ್ವಿತ ಸದಸ್ಯರಾದ ಶ್ರೀಯುತ ಸತೀಶ್ ಪ್ರಭು ಇವರು ವೇದಿಕೆಗೆ ಬಂದು ತಮ್ಮ ಠೇವಣಿ ಪತ್ರವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ವಿಶ್ವಾಸದಿಂದ ಠೇವಣಿಯನ್ನು ಇಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದ ಗೌರವಾನ್ವಿತ ಸದಸ್ಯರಾದ ಶ್ರೀಯುತ ಸತೀಶ್ ಪ್ರಭು ಇವರಿಗೆ ಧನ್ಯವಾದಗಳು. ಆವರ್ತನ ಖಾತೆ ತೆರೆದು ನಮ್ಮೊಂದಿಗೆ ಅತ್ಯಂತ ವಿಶ್ವಾಸದಿಂದ ಆರಂಭಿಸಿದ ಬಗ್ಗೆ ಆವರ್ತನ ಖಾತೆಗೆ ಚಾಲನೆ ನೀಡಬೇಕೆಂದು ಪದ್ಮನಾಭ ಟಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಆವರ್ತನ ಖಾತೆ ತೆರೆದ ಪದ್ಮನಾಭ ಟಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆವರ್ತನ ಖಾತನೆಗೆ ಚಾಲನೆಯನ್ನು ನೀಡಬೇಕಾಗಿ ಪದ್ಮನಾಭ ಮಾಣಿಂಜ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮೊಂದಿಗೆ ಅತ್ಯಂತ ವಿಶ್ವಾಸದಿಂದ ವ್ಯವಹಾರ ಆರಂಭಿಸಿದ ಬಗ್ಗೆ ಉಳಿತಾಯ ಖಾತೆಗೆ ಚಾಲನೆ ನೀಡಬೇಕೆಂದು ಯೋಗೀಶ್ ಪೂಜಾರಿ ಕಡ್ತೀಲ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಉಳಿತಾಯ ಖಾತೆಯನ್ನು ತೆರೆದಿರುವಂತಹ ಶ್ರೀ ಶೇಷಗಿರಿ ನಾಯಕ್ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಉಳಿತಾಯ ಖಾತೆಯ ಪಾಸ್ ಪುಸ್ತಕವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸತತವಾಗಿ 7 ವರ್ಷದಲ್ಲಿ 1ನೇ ಸ್ಥಾನ ಪಡೆದು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ನಮ್ಮ ಸಂಸ್ಥೆಗೆ ಇದೆ ಎಂಬುದು ಹೆಮ್ಮೆಯ ವಿಷಯ. ಇದೀಗ ನಿಮ್ಮ ಪರಿಸರದಲ್ಲಿ ನಿಮ್ಮ ಎಲ್ಲ ಅವಶ್ಯಕತೆಗಳಿಗೆ ಬೇಕಾದ ಈ ಮುದ್ರಾಂಕ ಸೇವೆಯನ್ನು ನೀಡಲು ನಿಮ್ಮ ಮುಂದೆ ಬಂದಿದ್ದೇವೆ. ನಿಮ್ಮ ಸರ್ವ ರೀತಿಯ ಸಹಕಾರ ಸದಾ ಇರಲಿ ಎಂದು ಕೇಳಿಕೊಳ್ಳುವುದರ ಜೊತೆಗೆ ಈ ಮುದ್ರಾಂಕ ಸೇವೆಯನ್ನು ಪ್ರಾರಂಭ ಮಾಡಬೇಕೆಂದು ವಿಶ್ವನಾಥ್ ಪೂಜಾರಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮಲ್ಲಿ ಈ ಮುದ್ರಾಂಕ ಸೇವೆಯನ್ನು ಪಡೆದುಕೊಂಡ ನಮ್ಮ ನೆಚ್ಚಿನ ಸದಸ್ಯರಾದ ಶ್ರೀಮತಿ ಪೂರ್ಣಿಮಾರವರು ತಮ್ಮ ಈ ಮುದ್ರಾಂಕವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಪೂರ್ಣಿಮಾರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ಮೈಕ್ರೋ ಸಾಲದ ವಿತರಣೆಯನ್ನು ಮಾಡಬೇಕಾಗಿ ಪ್ರಶಾಂತ್ ಎಂ ಪಾರೆಂಕಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಅರುಣ್ ಮೋರಸ್ ರವರು ವೇದಿಕೆಗೆ ಬಂದು ಮೈಕ್ರೋ ಸಾಲವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭದ್ರತಾ ಕೋಶವನ್ನು ಉದ್ಘಾಟನೆ ಮಾಡಿದ ಮಾಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಬೇಬಿ ಸುಸಾನಾ ಇವರು ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ಸಭಿಕರಿಗೂ ಎಲ್ಲ ಈ ಆತ್ಮಶಕ್ತಿ ವಿದ್ಯೋದೇಶಕ ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ತುಂಬು ಹೃದಯದ ಅಭಿನಂದಿಸುತ್ತೇನೆ ಮತ್ತು ಶುಭವನ್ನು ಕೋರುತ್ತೇನೆ. ಈ ಒಂದು ಸಂಘವು ಒಳ್ಳೆಯ ರೀತಿಯಲ್ಲಿ ಬೆಳೆದು ಗ್ರಾಮಸ್ಥರಿಗೆ ಒಳ್ಳೆಯ ಒಂದು ಅನುಕೂಲವಾಗುವಂಥ ಒಂದು ಸಂಘವಾಗಲಿ ಎಂಬುದಾಗಿ ಹಾರೈಸ್ತೇನೆ. ದೇವರು ಈ ಸಂಘವನ್ನು ಆಶೀರ್ವದಿಸಿ ನಡೆಸಲಿ, ಅಭಿವೃದ್ಧಿಪಡಿಸಲಿ ಎಂಬುದಾಗಿ ಹಾರೈಸುತ್ತೇನೆ. ಹಾಗೆ ಅಲ್ಲದೆ ಈ ಒಂದು ದಿನವು 2023ನೇ ಹೊಸ ವರ್ಷದ ಶುಭಾಶಯಗಳನ್ನು ಸಹ ನಾನು ನಿಮಗೆ ಎಲ್ಲರಿಗೂ ಹೇಳೋಳಾಗಿದ್ದೇನೆ. ಹೇಗೆ ಎಂದು ಹೇಳಿದರೆ, ನಮಗೆ ದೇವರು ಒಳ್ಳೆಯ ಆರೋಗ್ಯವನ್ನು, ಆಯುಸ್ಸನ್ನು ಮತ್ತು ದೇವರು ನಮಗೆ ನೆಮ್ಮದಿಯ ಜೀವಿತವನ್ನು ನಮಗೆ ಎಲ್ಲರಿಗೂ ದಯಪಾಲಿಸಲಿ ಎಂಬುದಾಗಿ ಹಾರೈಸಿ ಮತ್ತೊಮ್ಮೆ ಇದಕ್ಕೆ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಆವರ್ತನ ಖಾತೆಗೆ ಚಾಲನೆಯನ್ನು ನೀಡಿರುವಂತಹ ಪದ್ಮನಾಭ ಮಾಣಿಂಜರವರು ಅಧ್ಯಕ್ಷರು ಶ್ರೀ ಗುರುದೇವ ವಿದೇಶ ಸಂಘ ಸಹಕಾರಿ ಸಂಘ ಬೆಳ್ತಂಗಡಿ ಇವರು ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್, ಆತ್ಮಶಕ್ತಿ ವಿದ್ಯೋದೇಶ ಸಹಕಾರಿ ಸಂಘದ 27ನೇ ಮಡಂತ್ಯಾರು ಶಾಖೆಯ ಉದ್ಘಾಟನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ನಮ್ಮ ಆತ್ಮೀಯರಾದ ಚಿತ್ತರಂಜನ್ ಬೋಳಾರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹಕಾರಿ ಬಂಧುಗಳೇ,
ಮಾಧ್ಯಮದ ಮಿತ್ರರೇ, ಇವತ್ತು ಆತ್ಮಶಕ್ತಿ ಸಹಕಾರಿ ಸಂಘವು ತನ್ನ 27ನೇ ಶಾಖೆಯನ್ನು ನಮ್ಮ ಮಡಂತ್ಯಾರಿನಲ್ಲಿ ಉದ್ಘಾಟನೆ ಆಗಿದೆ. ಸಹಕಾರಿ ಕ್ಷೇತ್ರ ಈಗ ಭಾಳ ಒಂದು ಸ್ಪರ್ಧಾತ್ಮಕ ಅಂಗಣ ಆಗಿದೆ. ಇಲ್ಲಿ ಯಾರು ಜೋರು ಓಡಲಿಕ್ಕೆ ಸಾಧ್ಯ ಉಂಟು ಅವರು ಜಯಿಸ್ತಾರೆ. ಅದೇ ರೀತಿ ನಾನು ಕೂಡ ಒಂದು ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ಚಿತ್ತರಂಜನ ಬೋಳಾರವರು ನನ್ನಿಂದ ಯುವಕರು. ಅವರ ಸಂಸ್ಥೆ ನನ್ನ ಸಂಸ್ಥೆ ಹುಟ್ಟಿದ 4 ವರ್ಷದ ನಂತರ ಹುಟ್ಟಿದ ಸಂಸ್ಥೆ. ಆದರೆ ಅವರು ಇವತ್ತು 27 ಶಾಖೆಗಳನ್ನು ತೆರೆದಿದ್ದಾರೆ. ಆದರೆ ನನ್ನ ಶಾಖೆಯಲ್ಲಿ ಬರೀ 17 ಶಾಖೆಗಳು ಮಾತ್ರ ಇದೆ. ಅವರು ಯುವಕರಾದ್ದರಿಂದ ಅವರ ಓಟ ಜೋರಾಗಿರುತ್ತೆ ನನಗಿಂತ. ಆದ್ದರಿಂದ ಅವರು ಈ ಓಟದಲ್ಲಿ ಅವರು ಗೆದ್ದಿದ್ದಾರೆ. ಇದನ್ನು ಅವರು ಮುಂದುವರಿಸಿಕೊಂಡು ಹೋಗಲಿ ಮತ್ತು ಈ ಸಹಕಾರಿ ಕ್ಷೇತ್ರ ಬೆಳಿಬೇಕಾದರೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು. ಯಾರು ಉತ್ತಮ ಸೇವೆಯನ್ನು ಕೊಡ್ತಾರೆ ಅಂಥ ಸಂಸ್ಥೆಗೆ ಗ್ರಾಹಕರು ಆಕರ್ಷಿತರಾಗ್ತಾರೆ. ಅದೇ ರೀತಿ ಬಹುಶಃ ಚಿತ್ತರಂಜನ ಬೋಳಾರವರ ಸಂಸ್ಥೆಯ ಸೇವೆ ಒಳ್ಳೆಯ ರೀತಿಯಲ್ಲಿ ಇರಬೇಕಂತ ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಅವರು ಭಾಳ ಕ್ಷಿಪ್ರಗತಿಯಲ್ಲಿ ಅವರ ಶಾಖೆಗಳನ್ನು ವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಈ ಮಡಂತ್ಯಾರಿನಲ್ಲಿ ತೆರೆದಂಥ ಶಾಖೆಗೆ ಗ್ರಾಹಕರು ಪ್ರೋತ್ಸಾಹ ನೀಡಿ ಬಹುಶಃ ಗ್ರಾಹಕರಿಗೂ ಒಳ್ಳೆಯ ಸೇವೆಯನ್ನು ಕೊಟ್ಟು ನಿರಕು ಠೇವಣಿ ಪತ್ರ ಬಿಡುಗಡೆ ಮಾಡಿರುವಂತಹ ವರ್ತಕರ ಸಂಘದ ಅಧ್ಯಕ್ಷರಾದ ಶ್ರೀ ಜಯಂತ್ ಶೆಟ್ಟಿ ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಆತ್ಮಶಕ್ತಿ ದೇಶ ಸಹಕಾರಿ ಸಂಘದ ಅಧ್ಯಕ್ಷರು, ಅದೇ ರೀತಿ ಇಂದಿನ ಸಮಾರಂಭದ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಿತ್ತರಂಜನ ಬೋಳಾರವರೇ, ಹಿರಿಯರು ಆತ್ಮೀಯರಾದಂಥ ಪದ್ಮನಾಭ ಮಾನಿಂಜರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ನೆರೆದಂಥ ಸಹಕಾರಿ ಬಂಧುಗಳೇ, ಇವತ್ತು ಉದ್ಘಾಟನೆಗೊಂಡಂಥ ನಮ್ಮ ಊರಲ್ಲಿ ನಮ್ಮ ಮಡಂತ್ಯಾರಿನಲ್ಲಿ ಉದ್ಘಾಟನೆಗೊಂಡಂಥ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ಇದು ಈ ಊರಿನ ಜನರಿಗೆ ಉತ್ತಮ ಸೇವೆ ನೀಡಲಿ. ಈ ಸಹಕಾರಿ ಸಂಘದ ಮೂಲಕ ಸಹಕಾರಿ ಸಂಘವೂ ಬೆಳೆಯಲಿ, ಅದೇ ರೀತಿ ಈ ಊರು ಕೂಡ ಬೆಳೆಯಲಿ ಅಂತೇಳಿ ನಾನು ಮೊದಲಿಗೆ ಶುಭ ಹಾರೈಸ್ತಾ ಇದ್ದೇನೆ. ಪ್ರತಾಪ್ ಸಿಂಹ ನಾಯಕರು ಭಾಳ ಚೆನ್ನಾಗಿ ಆತ್ಮಶಕ್ತಿ ಅನ್ನೋದು ಹೆಸರನ್ನು ವಿಶೇಷಣೆ ಮಾಡಿದರು. ನಾನು ಕೂಡ ಭಾಳ ಖುಷಿಪಟ್ಟೆ. ಒಂದು ಆತ್ಮಶಕ್ತಿ, ಮತ್ತೊಂದು ಸ್ತ್ರೀಶಕ್ತಿ. ಈ 2 ಶಕ್ತಿಗಳನ್ನು ಈ ಒಂದು ಸೇವಾ ಸಹಕಾರಿ ಸಂಘ ಭಾಳ ಉತ್ತಮವಾಗಿ ಬಳಸ್ಕೊಂಡಿದೆ ಅಂಥೇಳಿ ಸುದ್ದಿಯಲ್ಲಿ ವರದಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. 95% ಮಹಿಳಾ ಸಿಬ್ಬಂದಿ ನಮ್ಮ ಸೊಸೈಟಿಲಿದ್ದಾರೆ ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಎಲ್ಲ ಸೊಸೈಟಿ ಕೇಳಿದರೆ ನಾವು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದರೆ ಕೆಲಸ ಉಂಟು ಅಂತೇಳಿ ನಾವು ಕೊಡೋ ಸಂಬಳಕ್ಕೆ ಹುಡುಗರು ಬರೋದಿಲ್ಲ, ಹುಡುಗಿಯರದ ಅಪ್ಲಿಕೇಶನ್ ಜಾಸ್ತಿ ಬರೋದು ಅನ್ನುವಂಥದ್ದು ಇದೊಂದು ಮೈನಸ್ ಪಾಯಿಂಟ್. ಪ್ರೈವೇಟ್ ಖಾಸಗಿ ಸಹಕಾರಿ ಸಂಘಗಳಲ್ಲಿ ಇದು ವೀಕ್ ಪಾಯಿಂಟ್ ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದರೆ ಹೆಣ್ಮಕ್ಳದೇ ಬರೋದಲ್ಲೇ ಹುಡುಗರು ಸಿಗ್ತಾ ಇಲ್ಲ ನಾವು ಕೊಡೋ ಸಂಬಳಕ್ಕೆ ಅಂತೇಳಿ ಅದನ್ನೇ ಪಾಸಿಟಿವ್ ಆಗಿ ತೆಕ್ಕೊಂಡು ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟು ಅವರ ಮೂಲಕ ಸಂಘವನ್ನು ನಡೆಸಿ ಇವತ್ತು 27, 28, 30 ಶಾಖೆ ತೆರೆಯುವಂಥ ಒಂದು ಸಾಧನೆ ಮಾಡಿದ್ದಾರಲ್ಲ, ಅದಕ್ಕಾಗಿ ನಾನು ಚಿತ್ತರಂಜನ್ ಬೋಳಾರ್ ಮತ್ತು ಅವರ ತಂಡವನ್ನು ಅಭಿನಂದಿಸ್ತಾ ಇದ್ದೇನೆ. ನಾನು ನಿನ್ನೆ ಹೀಗೆ ಕೂತು ಲೆಕ್ಕ ಮಾಡಿದೆ. ಮಡಂತ್ಯಾರಿನಂತ ನಮ್ಮ ಊರಲ್ಲಿ ಎಷ್ಟು ಬ್ಯಾಂಕ್ ಇದೆ ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಇವತ್ತು ಉದ್ಘಾಟನೆಗೊಂಡ ಸೊಸೈಟಿ ಸೇರಿಬಿಟ್ಟು ಆತ್ಮಶಕ್ತಿ ಸೇರಿದರೆ 12ನೇ ಬ್ಯಾಂಕ್ ಇದು. ಎಷ್ಟನೇ? ಮಡಂತ್ಯಾರಿನಲ್ಲಿ 12ನೇ ಬ್ಯಾಂಕ್ ಇದು. ನಾನು ಲೆಕ್ಕ ಹಾಕಿದೆ. ಜೀನ್ಸಿ ಅಂಗಡಿ ಎಷ್ಟಿದೆ ಮಡಂತ್ಯಾರಲ್ಲಿ ಕೇಳಿದರೆ 9, ಹೋಟೆಲ್ ಎಷ್ಟಿದೆ ಕೇಳಿದರೆ 8, 9 ದಿನಸಿ ಅಂಗಡಿ, 8 ಹೋಟೆಲ್ ಇರುವಂಥ ಮಡಂತ್ಯಾರಿನಲ್ಲಿ 12ನೇ ಬ್ಯಾಂಕ್ ಓಪನ್ ಆಗಿದೆ. 12 ಬ್ಯಾಂಕ್ ಓಪನ್ ಆಗಿದೆ. ಹಾಗಿದ್ದರೆ ನಮ್ಮ ಊರಿನಲ್ಲಿ ಹಣಕಾಸಿನ ವ್ಯವಹಾರದ ಪೊಟೆನ್ಷಿಯಾಲಿಟಿ ಏನಿದೆ ಇದು ನನಗೆ ಆಶ್ಚರ್ಯ ಆಯಿತು.
ಮುನಪ್ಪನ ಸಮೀಕ್ಷೆ ಮಾಡಬೇಕು. ನಿಮ್ಮ ತಾಲೂಕು ಹೆಡ್ ಕ್ವಾರ್ಟರ್ ಬೆಳ್ತಂಗಡಿಯಲ್ಲಿ ಎಷ್ಟು ಬ್ಯಾಂಕ್ ಇದೆ, ಅಥವಾ ಭಾಳ ದೊಡ್ಡ ಆರ್ಥಿಕ ಕೇಂದ್ರ ಉಜಿರೆಯಲ್ಲಿ ಎಷ್ಟು ಬ್ಯಾಂಕ್ ಇದೆ? ನನ್ಗೆ ಕಾಣ್ತದೆ ಮಡಂತಿಯರ್ನಲ್ಲಿ ಇರುವಷ್ಟು ಬ್ಯಾಂಕಲ್ಲಿ ಇಲ್ಲ ಅಂತ ನನಗೆ ಕಾಣ್ತದೆ. ಒಂದು ಸಮೀಕ್ಷೆ, ಒಂದು ಅಧ್ಯಯನ ಮಾಡಬೇಕು ಈ ಬಗ್ಗೆ ಅಂತೇಳಿ. ಎಲ್ಲ ಸೊಸೈಟಿಗಳಲ್ಲಿ ಡೆಪಾಸಿಟ್ ಇದೆ. ನಾನು ತಿಳಿದ ಹಾಗೆ ಅಗತ್ಯಕ್ಕಿಂತ ಜಾಸ್ತಿ ಡೆಪಾಸಿಟ್ ಇದೆ. ಅದೇ ರೀತಿ ಮೊನ್ನೆ ಆದರ್ಶ ಬ್ಯಾಂಕ್ ಓಪನ್ ಆಯಿತು. ಅಲ್ಲಿ ಕೇಳಿದರೆ, ನಾನು ನಾಲ್ಕು ದಿವಸ ಬಿಟ್ಟು ಹೋದೆ, ಅಲ್ಲಿ ಕೇಳಿದರೆ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಬರೋದುಂಟು. ಎಂಕ್ಲೆ ಫಂಡ್ ಯಾರು ಜಿನ್ ತೋಜುಂಡು ಆತ ಅಪ್ಲಿಕೇಶನ್ ಎಂಕಂಡು ಅಂತ ಹೇಳಿದರು. ಡೆಪಾಸಿಟ್ ಬರ್ತಾ ಇದೆ, ಸಾಲಕ್ಕೂ ಬೇಡಿಕೆ ಇದೆ ಅಂತಾಗ ನನ್ನ ಕಾಣ್ತದೆ ನಮ್ಮ ಬಡಂತಿಯರನ್ನ ಇನ್ನೂ ಹೆಚ್ಚು ಪೊಟೆನ್ಷಿಯಾಲಿಟಿ ಇದೆ. ಇದನ್ನು ಬಳಸ್ಕೊಂಡು ಈಗಾಗ ನಾನು ಹೇಳಿದಾಗೆ ಸೊಸೈಟಿ ಕೂಡ ಬೆಳೆಯಲಿ, ಊರು ಕೂಡ ಬೆಳೆಯಲಿ, ನಮ್ಮ ಬಡಂತಿಯರಿಗೆ ಇನ್ನಷ್ಟು ವೇಗವಾಗಿ ಬೆಳೆಯುವಂಥ ಒಂದು ವೇಗವರ್ಧಕ್ಕಾಗಿ ಈ ಆತ್ಮಶಕ್ತಿ ಕೂಡ ಸಹಕಾರ ಆಗಲಿ ಅಂತೇಳಿ ನಾನು ಅಪೇಕ್ಷೆ ಪಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದಿಸ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಜೈ ಶ್ರೀ. ಬೋಳರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕೇವಲ 10 ವರ್ಷಗಳಲ್ಲಿ ಸುಮಾರು 1,400 ಚದರ ಅಡಿಯ ಸ್ವಂತ ಕಟ್ಟಡ, ಉಭಯ ಜಿಲ್ಲೆಗಳಲ್ಲಿ 7 ಶಾಖೆಗಳು, ವಾರ್ಷಿಕ 1,364 ಕೋಟಿಯ ವ್ಯವಹಾರ, ತನ್ನ ಸದಸ್ಯರುಗಳಿಗೆ ಶ್ರೇಷ್ಠ ಮಟ್ಟದ ಸೇವೆ ಹಾಗೂ ಸಾಮಾಜಿಕ ಕಳಕಳಿಯ 10 ಹಲವು ಕಾರ್ಯಕ್ರಮಗಳ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಉನ್ನತ ಸಹಕಾರ ಸಂಸ್ಥೆ ಎಂಬ ಹೆಗ್ಗಳಿಕೆ ಇರುವ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಾ ಇರುವ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರುವ ಹಾಗೆ ಇಂದಿನ ಸಮಾರಂಭದ ರೂವಾರಿ ಹಾಗೂ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಎಂದು ವಿನಯದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಎಲ್ಲರೂ ಸಮಯ ಮೀರ್ತಾ ಇರೋದ್ರಿಂದ ನಾನು ಅಧ್ಯಕ್ಷೀಯ ಮಾತು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಅತಿಥಿಗಳು ಕೂಡ ಹೆಚ್ಚು ನಮ್ಮ ಸಂಸ್ಥೆಯ ಬಗ್ಗೆ ಆಗಲಿ ಎಲ್ಲರೂ ತಿಳ್ಕೊಂಡಿರುವವರೇ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಆತ್ಮಶಕ್ತಿ ಸಹಕಾರಿ ಸಂಘವು ನಿರಂತರವಾಗಿ ಮಹಿಳಾ ಸಬಲೀಕರಣದೊಂದಿಗೆ ಸಮಾಜಮುಖಿ ಕಾರ್ಯದೊಂದಿಗೆ ನಿರಂತರವಾಗಿ ಕೆಲಸ ಮಾಡುವಂಥ ಸಂಸ್ಥೆ. ಕಳೆದ 10 ವರ್ಷದಲ್ಲಿ ಸುಮಾರು 10,000ಕ್ಕೂ ಮಿಕ್ಕಿ ಜನರಿಗೆ ಉಚಿತ ಕನ್ನಡಕವನ್ನು ವಿತರಣೆ ಮಾಡುತ್ತಾ 500ಕ್ಕೂ ಮಿಕ್ಕಿ ಜನರಿಗೆ ಕ್ಯಾಟ್ರಾಕ್ಟ್ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡುತ್ತಾ ಸಮಾಜಮುಖಿ ಕಾರ್ಯದೊಂದಿಗೆ ತನ್ನ ಮಾತೃ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಹಲವಾರು ಆಸಕ್ತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಹಣಕಾಸಿನ ನೆರವನ್ನು ಕೂಡ ಈ ಸಂಸ್ಥೆಯ ಲಾಭದ ಒಂದು ಅಂಶವನ್ನು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನೀಡ್ತಾ ಬಂದಿರುವಂಥ ಸಂಸ್ಥೆ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ. ಈ ಒಂದು ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ವಿಷಯ ಹೇಳುವಂಥದ್ದು, ನಿಮ್ಮ ನಿರಂತರ ಸಹಕಾರ ನಮ್ಮೊಂದಿಗೆ ಇರಲಿ. ಈ ಸಂಘ ಬೆಳೆಯಬೇಕಾದರೆ ಈ ಸಂಘದ ಜೊತೆಯಲ್ಲಿ ದುಡಿಯುವಂಥ ಸಿಬ್ಬಂದಿಗಳು ಕೂಡ ನಿಮ್ಮೊಂದಿಗಿದ್ದಾರೆ. ನೀವೆಲ್ಲರಿಗೂ ಪ್ರೋತ್ಸಾಹ ನೀಡಿ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಿಮ್ಮ ಸಹಕಾರದ ನಿರೀಕ್ಷೆಯೊಂದಿಗೆ ನಮ್ಮ ಮುಂದಿನ ಶಾಖೆಗಳು ಹಳದಂಗಡಿ ಹಾಗೂ ಇನ್ನೂ 3 ಶಾಖೆಗಳು ತೆರಲಿಕ್ಕಿದೆ. ಆ 3 ಶಾಖೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಗಳಾಗಿ ಅಲ್ಲಿ ಬರುವಂಥ ಶಾಖೆ ಮಾಣಿಯಲ್ಲಿ ಮುಂದಿನ ಶಾಖೆ ಇನ್ನೊಂದು ಬರಲಿಕ್ಕಿದೆ ಹಾಗೂ KC ರೋಡ್ನಲ್ಲಿ ಇನ್ನೊಂದು ಶಾಖೆ ಬರಲಿಕ್ಕಿದೆ. ಹಾಗೆ ಇನ್ನಷ್ಟು ಶಾಖೆಗಳು ತೆರೆಯುವ ಯೋಜನೆಗಳನ್ನು ಮುಂದಿನ ಆರ್ಥಿಕ ವರ್ಷದಲ್ಲಿ ನಾವು ಹಾಕ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇನ್ನಷ್ಟು ಇರಲಿ ಅಂತ ಕೇಳಿಕೊಳ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ವಂದಿಸುತ್ತಾ ನಮ್ಮೊಂದಿಗೆ ಈ ಕಾರ್ಯಕ್ರಮ ಎಲ್ಲರೂ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸಿ ಅಧ್ಯಕ್ಷ ಭಾಷಣ ಮುಗಿಸ್ತೇನೆ. ಧನ್ಯವಾದ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಕೃಷಿ ಅಧಿಕಾರಿ ವಿಶ್ವನಾಥ್ ಪೂಜಾರಿ ಕಾರಂದೂರು ಇವರನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸುತ್ತಿದ್ದೇವೆ. ನಮ್ಮ ಸಂಘದ 27ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವ ಗಣ್ಯರನ್ನು ಧನ್ಯವಾದ ಸಮರ್ಪಿಸಬೇಕೆಂದು ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ನೇಮಿರಾಜ್ ಪಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ 2023ನೇ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮಡಂತ್ಯಾರನ 27ನೇ ಶಾಖೆಯ ಈ ಉದ್ಘಾಟನಾ ಸಮಾರಂಭ ಈಗಾಗಲೇ ನಡೀತಾ ಇದೆ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿ
ಇದೀಗ ನಿರ್ಗಮಿಸಿದಂತಹ ಶ್ರೀ ಕೆ ವಸಂತ ಬಂಗೇರ ಮಾಜಿ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇದರ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಿದ್ದಂಥ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಲಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಬೇಬಿ ಸುಸಾನ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಪದ್ಮನಾಭ ಮಾನಿಜ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವರ್ತಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಜಯಂತ ಶೆಟ್ಟಿ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಂಚಲಿಂಗೇಶ್ವರ ದೇವಸ್ಥಾನದ ಕೋರಿಂಜ ಇದರ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀಯುತ ಯೋಗೀಶ್ ಪೂಜಾರಿ ಕಡ್ತೆಲ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮಡಂತ್ಯಾರ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಯುತ ವಿಶ್ವನಾಥ್ ಪೂಜಾರಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತಿಭಾ ನಿಲಯ ಮಡಂತ್ಯಾರು ಶ್ರೀಯುತ ಪ್ರಶಾಂತ್ ಎಂ ಬಾರಂಕಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. MR ಸುಪಾರಿ ಇದರ ಮಾಲಕರಾದಂತಹ ಶ್ರೀಯುತ ಬಿ ಹೈದರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಟ್ಟಡದ ಮಾಲೀಕರಾದಂತಹ ಎಂ ತಿಮ್ಮಪ್ಪ ಗೌಡ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀಮತಿ ಸೌಮ್ಯ ವಿಜಯ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಪರಮೇಶ್ವರ ಪೂಜಾರಿ, ಶ್ರೀಯುತ ಆನಂದ ಎಸ್ ಕೊಂಡಾನ, ಶ್ರೀ ಸೀತಾರಾಮಯ್ಯನ್, ಶ್ರೀ ರಮನಾಥ್ ಸನಿಲ್ ಹಾಗೂ ಶ್ರೀ ಗೋಪಾಲಯನ್, ದಿವಾಕರ್ BP ಹಾಗೂ ಉಮಾವತಿ ಹಾಗೂ ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಬಂದಂಥ ಎಲ್ಲ ಸಹಕಾರಿ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಇರುವಂತಹ ಶ್ರೀಯುತ ಮೋನ ಪೂಜಾರಿ ಇವರು ವೇದಿಕೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರು ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಸಲಹೆಗಾರರು.